ಮೀನುಗಾರರ ಸಮಸ್ಯೆಗಳ ಪರಿಹಾರಕ್ಕೆ ಸದನದ ಒಳಗೆ ಹಾಗೂ ಹೊರಗೆ ಮೀನುಗಾರರ ಧ್ವನಿಯಾಗಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಮಂಗಳೂರು ಸುಲ್ತಾನ್ ಬತ್ತೇರಿಯ ಬೋಳೂರಿನ ಮೊಗವೀರ ಸಮುದಾಯ ಭವನದಲ್ಲಿ ಜಿಲ್ಲಾ ಮೊಗವೀರರ ಕುಂದುಕೊರತೆಗಳ ಅಧ್ಯಯನ ಸಭೆಯಲ್ಲಿ ಮಾತನಾಡಿದರು. ಕೇರಳ, ಗೋವಾದಲ್ಲಿರುವಂತೆ ಕರ್ನಾಟಕದಲ್ಲೂ ಕರಾವಳಿ ತೀರದಲ್ಲಿ ಬದುಕುತ್ತಿರುವ ಮೀನುಗಾರರಿಗೆ ಅನ್ಯಾಯವಾಗಬಾರದು. ಆಂಧ್ರದಲ್ಲಿ ದೊರೆಯುವಂತೆ ಡೀಸೆಲ್ ಸಬ್ಸಿಡಿ ಕರ್ನಾಟಕದ ಮೀನುಗಾರರಿಗೆ ದೊರೆಯಬೇಕು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮೀನುಗಾರರ ಧ್ವನಿಯಾಗಲಿದೆ ಎಂದವರು ಹೇಳಿದರು. ಸದ್ಯಕ್ಕೆ ನಾನು ಪ್ರಾರಂಭದಿಂದ ಯಾಕೆ ಇವತ್ತು ನನ್ನ ಪ್ರವಾಸದ ಮೊದಲನೇ ದಿನ ಈ ಕೋವಿಡ್ ಆದಮೇಲೆ ನಮ್ಮ ಪಕ್ಷದ ಸಂಘಟನೆಗೆ ಬರಲಿಲ್ಲ, ನಿಮ್ಮ ನೋವನ್ನು ಅರಿತುಕೊಂಡು ನಿಮ್ಮ ಹತ್ರ ಚರ್ಚೆ ಮಾಡಿ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಬಂದಿದ್ದೀನಿ. ಯಾರ್ಯಾರು ಇಲ್ಲಿ ಮಾತಾಡಿದರೆ ಎಲ್ಲ ದಾಖಲೆಗಳಾಗಿದೆ. ಇದಕ್ಕೆ ಒಂದು ಪರಿಹಾರವನ್ನು ನಾವು ಒದಗಿಸ್ಕೊಡ್ತೇವೆ. ನಾವು ವಿಧಾನಸೌಧದಲ್ಲಿ ಮತ್ತು ಹೊರಗಡೆ ಯಾವ ರೀತಿ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿರಬೇಕು ಆ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಏಕೆಂದರೆ ಇದು ನಮ್ಮ ಧರ್ಮ, ನಮ್ಮ ಧರ್ಮ ಇದು. ನೀವು ಯಾವ ರೀತಿ ಎಷ್ಟು ರಿಸ್ಕ್ ತೆಗೆದುಕೊಂಡು ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಿ ಅನ್ನೋದು ನಮಗೆ ಅರಿವಿದೆ. ಜೊತೆಗೆ 50 ಮೀಟ್ರ್ ಒಳಗಡೆ ನಿಮ್ಮ ಮನೆಯೆಲ್ಲ ಖಾಲಿ ಮಾಡಬೇಕು ಅಂತ 50 ಮೀಟ್ರ್ ಅಂತ ಹೇಳ್ತಾರೆ. ಈಗ 150 ಮೀಟ್ರ್ ಅಂತೆ. ನಾನು CR ಹೇಳೋದು ತಪ್ಪದು. ಗೋವಾಲಿ ಕೇರಳ ಏನಿದೆ ಅದೇ ಮಾಡಲ್ ಕರ್ನಾಟಕದಲ್ಲೂ ಮಾಡಬೇಕು. ಇದು ನಮ್ಮ ರಾಜಕೀಯದ ಬದ್ಧತೆ. ನಮ್ಮ ಸರ್ಕಾರ ಬರ್ತದೆ, ಬಂದಾಗ ಕೇರಳ ಬೇರೆ ಅಲ್ಲ, ಗೋವಾ ಬೇರೆ ಅಲ್ಲ, ಈ ಮಧ್ಯದಲ್ಲಿ ನಾವು ತಗಲಾಕೊಂಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಈ ಮನಸ್ಸು ಮಾಡಿದ್ರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ಬೋದು, ಅವ್ರು ಮಾಡಲಿ, ನಾವು ಅಂತೂ ಹೋರಾಟ ಮಾಡ್ತೇವೆ. ನಮ್ಮ ಸರ್ಕಾರ ಈ ರೀತಿ ತೀರ್ಮಾನ ಮಾಡಿದೆ ಅನ್ನೋ ಅವ್ರು ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಮೀನುಗಾರರಿದ್ದರೂ ಕೇವಲ ಕೆಲವೇ ಮಂದಿಗೆ ಪರಿಹಾರ ನೀಡುವ ತೀರ್ಮಾನದಿಂದ ಮೀನುಗಾರರ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರದ ಗಮನ ಸೆಳೆಯಬೇಕೆಂದು ಮೀನುಗಾರ ಮುಖಂಡ ಹಾಗೂ ಉದ್ಯಮಿ ಪ್ರಸಾದ್ ಕಾಂಚನ್ ಮನವಿಯನ್ನ ಮಾಡಿಕೊಂಡರು. ಮೀನುಗಾರರಿಗೆ ನಮಗೆ ಕೋವಿಡ್ ರಿಲೀಫ್ ಅಂತ ನಮಗೆ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ನಾವು ನೋಡಬೇಕಾದ್ರೆ ನಾವು ಲಕ್ಷಗಟ್ಟಲೆ ಇದ್ದೇವೆ ಜನ, ಅದು ಸಣ್ಣ ರೀತಿಯಲ್ಲಿ ಕೆಲಸ ಮಾಡುವವರು. ಈ 18,000 ಮೀನುಗಾರರಿಗೆ ನಾವು ಕೋವಿಡ್ ರಿಲೀಫ್ ಯಾರಿಗೆ ಕೊಡೋದು? ಇದನ್ನು ತಾವು ಒಂದು ತಗೊಂಡು ಹೋಗಬೇಕು ಅಂತ ನಾನು ನಿಮ್ಮ ಬಗ್ಗೆ ವಿನಂತಿ ಮಾಡ್ತಾ ಇದ್ದೇನೆ. ಸಣ್ಣ ಲೋನ್ ತಗೊಂಡಿದ್ದಾರೆ ಅದಕ್ಕಿಂತ ಮೊದಲು, ಅವರೀಗ ರೀಪೇಮೆಂಟ್ ಆಗದೆ ಅವರಿಗೆ ಫ್ರೆಶ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಾದರೆ ಈಗ ಅಲ್ಲಿ ಸೆಬಿಲ್ ರೇಟಿಂಗ್ ಅಂತ ಬರ್ತದೆ ಸರ್ಕಾರದಲ್ಲಿ. ಅವರೆಲ್ಲ ಸೆಬಿಲ್ ಇದ್ದು ಡಿಫಾಲ್ಟ್ ಆಗಿದ್ದಾರೆ. ಸೆಬಿಲಲ್ಲಿ ಏನಾಗ್ತದೆ, 1 ತಿಂಗಳು 2 ತಿಂಗಳು ಲೋನ್ ಮಾಡಿದ್ರೆ ನಮ್ಮ ಸ್ಕೋರ್ ಅದು ಬಿಲೋ 500 ಅಥವಾ 800 ಕೆಳಗೆ ಹೋದರೆ ಆಮೇಲೆ ಗೌರ್ಮೆಂಟ್ ದೇ ಇಸ್ ಕನ್ಸಿಡರ್ ಆಸ್ ಎ ಡಿಫಾಲ್ಟರ್. ಗೌರ್ಮೆಂಟಿಂದ ಎಂಥ ಸೌಲಭ್ಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನು ಕೂಡ ತಾವು ಒಂದು ಪರಿಗಣಿಸಬೇಕು. ನಾನು ಈ ಸಂದರ್ಭ ಮತ್ತೋರ್ವ ಮೀನುಗಾರ ಮುಖಂಡ ಮೋಹನ್ ಬೆಂಗ್ರಿ ಅವರು ಮಾತನಾಡಿ, ಮೀನುಗಾರರು ಮಾರುಕಟ್ಟೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಹೇಳಿದರು. ನದಿಗೆ ಬಿಟ್ಟು ಆ ವಿಷಾಣುಗಳು ಹೋಗಿ ಟೋಟಲ್ ನಮ್ಮ ಮೊಗವೀರರಿಗೆ ಈಗ ಮೊಗವೀರರ ಮೀನುಗಾರಿಕೆ ಮಾಡೋದಲ್ಲ, ನದಿಯಲ್ಲಿ ಸಮುದ್ರದ ಎಲ್ಲರೂ ಯಾವ ಜಾತಿ ಅಂತೇಳಿ ಎಲ್ಲರೂ ಮೀನುಗಾರಿಕೆ ಮಾಡ್ತಾರೆ. ಸರ್ಕಾರ ಅದಕ್ಕೆ ತಕ್ಕ ಸಪೋರ್ಟ್ ಮಾಡ್ತದೆ. ದಯವಿಟ್ಟು ಸರ್ ಇದನ್ನೆಲ್ಲ ತಾವು ಗಮನದಲ್ಲಿ ಇರಿಸಬೇಕು. ಮತ್ತು ಹೊಳೆಯಲ್ಲಿ ನದಿಯಲ್ಲಿ ಡಜ್ಜಿಂಗ್ ಆಗಬೇಕು. ನದಿಯಲ್ಲಿ ಡಜ್ಜಿಂಗ್ ಆದರೆ 1 ಕಿಲೋಮೀಟರ್ ಲೆಕ್ಕ ಲ್ಯಾಂಡ್ ನಮಗೆ ಸಿಗ್ತದೆ. ಒಂದು ಲ್ಯಾಂಡ್ ಡೆವಲಪ್ ಮಾಡ್ಬೋದು ನಮಗೆ. ಒಂದು ಸೈಡ್ ನಮಗೆ ಹೊಂಡ ಆಯಿತು, ಬೋಟ್ ಚಲಾವಣೆಗೆ ಮೀನುಗಾರಿಕೆಗೆ ಅನುಕೂಲವಾಯಿತು, ಇನ್ನೊಂದು ಸೈಡ್ ಸರ್ಕಾರಕ್ಕೆ ಲ್ಯಾಂಡ್ ಆಯಿತು. ದಯವಿಟ್ಟು ಇದನ್ನು ನೀವು ಗಮನದಲ್ಲಿಟ್ಟು ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಮತ್ತೊಂದು ಸರ್, ನಮ್ಮ ಮಹಿಳೆಯರಿಗೆ ತುಂಬ ನೋಡಿ, ನಮ್ಮ ಮಾರ್ಕೆಟ್ ಅಜ್ಜನ ಕಾಲದ ಮಾರ್ಕೆಟ್, ನಮ್ಮ ಅಮ್ಮನವರು ಅಕ್ಕನವರು ಬಿಸಿಲಿನಲ್ಲಿ ಅಲ್ಲಿ ಕರೆಕ್ಟ್ ಫೆಸಿಲಿಟಿ ಇಲ್ಲದೆ ನಾವು ಇಲ್ಲಿ ಅಧಿಕಾರಿಯವರನ್ನು ಗೋವಾಕ್ಕೆ ನಾವು ತಗೊಂಡೋಗಿದ್ದು. ಮಡ್ಗಾವದಲ್ಲಿ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಅಲ್ಲಿ ನಾವು ಕರ್ಕೊಂಡು ಹೋಗಿ ಅಲ್ಲಿಯ ಮಾರ್ಕೆಟನ್ನು ತೋರಿಸಿದ್ವಿ. ನಮ್ಮ ಮಾನ್ಯ ಹಿರಿಯವರೆಲ್ಲ ನಮ್ಮ ಸಂಘಟ ಸೇರಿ ಡೆವಲಪ್ ಮಾಡೋ ಈ ರೀತಿ ಮಾಡಿ ಅಂತ. ಮಡ್ಗಾವಲ್ಲಿ ಬೇರೆ ಹೊರ ರಾಜ್ಯದ ಮಾರ್ಕೆಟ್ ಬೇಡ ನಮಗೆ, ಅಟ್ಲೀಸ್ಟ್ ನಮ್ಮ ಇಂಡಿಯಾದಲ್ಲಿ ಇದು ಮಡ್ಗಾವ್ ಮಾರ್ಕೆಟ್ ಉಂಟು, ಎಷ್ಟು ಫೆಸಿಲಿಟಿ ಇದೆ. ದಯವಿಟ್ಟು ಸರ್, ನಮ್ಮ ಮಹಿಳೆಯರು ನಮ್ಮನ್ನೆಲ್ಲ ತುಂಬ ಮೀನು ಹೊತ್ತು ಅದನ್ನು ಮಾರಿ ಸಾಕುವವರು. ಎಷ್ಟು ನಾವು ಎಜುಕೇಟೆಡ್ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ನೋಡಿ ಇಲ್ಲಿ ಇದ್ದಾರೆ, ಡಾಕ್ಟರ್ ದೇವಿ ಪ್ರಸಾದ್ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಎಲ್ಲ ಡಾಕ್ಟರ್ಸ್ನವರು. ಆಗಿರುವಾಗ ತಾವು ಸರ್ ನಮ್ಮ ಮೀನುಗಾರಿಕೆಯೊಂದಿಗೆ ನಮ್ಮ ಮೀನುಗಾರ ಮಹಿಳೆಯರಿಗೆ ಮಾರ್ಕೆಟ್ ಇನ್ನಿತರಕ್ಕೆ ತಾವು ಅಭಿವೃದ್ಧಿ ಮಾಡಬೇಕು.
ಇದೇ ವೇಳೆ ಮೀನುಗಾರರ ಮಹಿಳೆಯರು ತಮ್ಮ ಸಮಸ್ಯೆಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಶಾಸಕ ಯುಟಿ ಖಾದರ್, ಮಾಜಿ ಸಚಿವ ರಮಾನಾಥ್ ರೈ, ಅಭಯಚಂದ್ರ ಜೈನ್, ಮಾಜಿ ಶಾಸಕರಾದ ಚಿಯಾ ಲೋಬೋ, ಶಕುಂತಲಾ ಶೆಟ್ಟಿ, ಐವನ್ ಡಿಸೋಸಾ, ಸರಳಾ ಕಾಂಚನ್, ಪಿಬಿ ಮೋಹನ್, ಮಿಥುನ್ ರೈ, ವಿನಯ್ ರಾಜ್, ಮೀನುಗಾರ ಮುಖಂಡರಾದ ನಾರಾಯಣ್ ಪೋಳೂರು, ಚೇತನ್ ಬೆಂಗ್ರೆ, ಗಂಗಾಧರ್, ಸುಭಾಷ್ ಕುಂದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.